ತಾಲೂಕು ಜಯ ಕರ್ನಾಟಕ ಜನಪರ ವೇದಿಕೆ, ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಲ್ಕುರ್ಕೆ ಮತ್ತು ಜ್ಯೋತಿ ನೇತ್ರಾಲಯ ತಿಪಟೂರು ಇವರ ಸಹಯೋಗದೊಂದಿಗೆ ಹಾಸ್ಯ ಚಕ್ರವರ್ತಿ ದಿವಂಗತ ನರಸಿಂಹರಾಜುರವರ ಸ್ಮರಣಾರ್ಥ 175ನೇ ಬೃಹತ್ ಆರೋಗ್ಯ ಶಿಬಿರವನ್ನು ಹೊನ್ನವಳ್ಳಿ ಹೋಬಳಿಯ ಹಾಲ್ಕುರ್ಕೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಯೋಜಿಸಲಾಯಿತು. ಆರೋಗ್ಯ ಶಿಬಿರವನ್ನು ಮಾಜಿ ಶಾಸಕ ಕೆ. ಷಡಕ್ಷರಿ ಉದ್ಘಾಟಿಸಿದರು. ಇವರಿಗೆ ಪ್ರಥಮ ದರ್ಜೆ ಅರಣ್ಯ ಗುತ್ತಿಗೆದಾರ ಬಿಆರ್ ಶಶಿಧರ್ ಮತ್ತು ವೈದ್ಯಾಧಿಕಾರಿ ಡಾಕ್ಟರ್ ನಿಶಾ ಸಾಥ್ ನೀಡಿದರು. ಆಯೋಜಕ ಮತ್ತು ಅಧ್ಯಕ್ಷ ಬಿಟಿ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಗದೀಶ್, ಬಸವರಾಜು, ಸೋಮಶೇಖರ್, ಸತೀಶ್, ಮಾಜಿ ಉಪಾಧ್ಯಕ್ಷ ಜಿಕೆ ಕುಮಾರಸ್ವಾಮಿ, ಮಾಜಿ ಸದಸ್ಯರಾದ ನಂಜುಂಡಯ್ಯ, ಕುಮಾರಸ್ವಾಮಿ, ಸಂಘಟನೆಯ ಪದಾಧಿಕಾರಿಗಳಾದ ಬಿಬಿ ಬಸವರಾಜ್, ಅನ್ವರ್ ಪಾಷಾ, ಚಂದ್ರಶೇಖರ್, ಮಧು ದೇವರಾಜ್, ಕಾಂತರಾಜ್, ನಾಗರಾಜ್, ವೈದ್ಯರಾದ ಡಾಕ್ಟರ್ ಕಿಶಾಲಾಯಿ ಮಂಡಲ್, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ನಾಗೇಶ್ ಶಂಭು, ಡಾಕ್ಟರ್ ಪ್ರಜ್ವಲ್, ಸಿಬ್ಬಂದಿಗಳಾದ ಕುಮಾರಸ್ವಾಮಿ, ಸಾಗರ್, ಶರಣಬಸಪ್ಪ, ಮುಖಂಡರಾದ ಪಟೇಲ್ ರುದ್ರಯ್ಯ, ಮಲ್ಲಿಕಾರ್ಜುನ್, ಉಮಾ ಮಹೇಶ್, ಅರುಣ್ ಕುಮಾರ್, ಅಕ್ಬರ್ ಮತ್ತು ಈಶ್ವರಪ್ಪ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ಈ ಶಿಬಿರದಲ್ಲಿ ಸುಮಾರು 450ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸಾಧನೆಗೈದ ಸಾಧಕರು ಮತ್ತು ನಿವೃತ್ತ ನೌಕರರು ಹಾಗೂ ಕಲಾವಿದರನ್ನು ಸನ್ಮಾನಿಸಲಾಯಿತು. ವರದಿ ಆನಂದ್, ತಿಪಟೂರು. ಆರೋಗ್ಯ ಸಚಿವರು ನಮ್ಮ ಕಾಶ್ಮೀರದವರು ಗುಲಾಂ ನಬಿ ಆಜಾದ್ ಅಂತ ಬಂದಿದ್ರು. ಅವಾಗ ನಮ್ಮ ಯುಟಿ ಖಾದರ್ ಆರೋಗ್ಯ ಮಂತ್ರಿ ಆಗಿದ್ರು. ಅವ್ರಿಗೆ ಹೇಳಿದೆ ನಾನು, ನಂದು 200 ಹಾಸಿಗೆ ಆಸ್ಪತ್ರೆ ಮಾಡಬೇಕು, ಮಂತ್ರಿಗಳು ಬಂದಿದ್ದಾರೆ, ಒಂದು ಮೆಮೊರಂಡಮ್ ಕೊಡ್ತೀನಿ ಅಂತ. ಅದಕ್ಕೆ ಅವ್ರು ಸಲಹೆ ಕೊಟ್ಟರು. ಇವತ್ತು ನಾನು ಹೇಳ್ತಾ ಇದ್ದೆ, ಒಂದೊಂದು ಡೆಲಿವರಿಗೆ 20-25 ಸಾವಿರ ಚಾರ್ಜ್ ಮಾಡ್ತಾರೆ. ಅವರು ನರ್ಸಿಂಗ್ ಹೋಮ್ಗಳಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ